ಕ್ಲಬ್ ಉಡುಪಿ ಇದರ ವತಿಯಿಂದ ಜುಲೈ 28ರಂದು ಕಲಿಕಾ ಕೌಶಲ್ಯಾಭಿವೃದ್ಧಿ ಕಾರ್ಯಾಗಾರ ಮತ್ತು ರಸ್ತೆ ಸುರಕ್ಷತಾ ಮತ್ತು ರಸ್ತೆ ಸಂಚಾರದ ಜಾಗೃತಿ ಶಿಬಿರ ನಡೆಯಲಿದೆ ಮತ್ತು 30ರಂದು ಸಮೇತ ವಿಶೇಷ ಮಕ್ಕಳ ಶಾಲೆಗೆ 28.23 ಲಕ್ಷ ಮೌಲ್ಯದ ಕೊಡುಗೆಗಳನ್ನು ನೀಡಲಾಗುತ್ತಿದೆ. ಹೀಗಂತ ಹೇಳಿದ್ದು ರೋಟರಿ ಕ್ಲಬ್ನ ಅಧ್ಯಕ್ಷ ರಾಮಚಂದ್ರ ಉಪಾಧ್ಯಾಯ. ಇಂದು ಅವರು ಉಡುಪಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ರೋಟರಿ ಕ್ಲಬ್ ಉಡುಪಿ ಹಲವಾರು ಸಾಮಾಜಿಕ ಕೆಲಸಗಳಿಗೆ ಒತ್ತು ನೀಡ್ತಾ ಬಂದಿದೆ. ಇದೀಗ ರೋಟರಿ ಕ್ಲಬ್ಗೆ 40 ವರ್ಷ ತುಂಬಿದೆ. ತನ್ನ ಸುತ್ತಲಿನ ಪರಿಸರದ ಸಮಾಜದಲ್ಲಿ ಸಾಮರಸ್ಯಕ್ಕೆ ಒತ್ತು ನೀಡ್ತಾ ಬಂದಿದೆ ಎಂದು ಹೇಳಿದ್ದಾರೆ. ಗ್ಲೋಬಲ್ ಗ್ರಾಂಟ್ ಮೂಲಕ ಸವಲತ್ತುಗಳ ಹಸ್ತಾಂತರ ಸಮಾರಂಭವು ನಾಳೆ 30ನೇ ತಾರೀಕು ಸುಮೇಧ ವಿಕಲಚೇತನ ಮಕ್ಕಳ ಶಾಲೆಗೆ ನೀಲಾವರದಲ್ಲಿ ನಡೆಯಲಿದೆ. ಬೆಳಿಗ್ಗೆ 10 ಗಂಟೆಗೆ ನೀಲಾವರ ಸುಮೇಧ ಸಮುಚ್ಚಯದಲ್ಲಿ ಜರಗಲಿದೆ. ಸಂಸ್ಥೆಯ ಪರವಾಗಿ ಸವಲತ್ತುಗಳನ್ನು ಸ್ವೀಕರಿಸಲಿರುವ ಪೂಜ್ಯ ಶ್ರೀ ವಿಶ್ವಪ್ರಸಾದ್ ತೀರ್ಥ ಶ್ರೀಪಾದಂಗಳವರು ದಾನಿಗಳನ್ನು ಅಭಿನಂದಿಸಿ ಆಶೀರ್ವದಿಸಲಿದ್ದಾರೆ. ರೋಟರಿ ಜಿಲ್ಲೆ 3182ರ ಗವರ್ನರ್ ಅಭಿನಂದನ್ ಶೆಟ್ಟಿ, ನಿಕಟಪೂರ್ವ ಜಿಲ್ಲಾ ಗವರ್ನರ್ ಜಿಎನ್ ಪ್ರಕಾಶ್, ಯೋಜನೆ ಕೊಡುಗೆ ಅಂತಾರಾಷ್ಟ್ರೀಯ ಪಾಲುದಾರರಾದ ಮೂಲತಃ ಉಡುಪಿಯವರ